ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ಮೊದಲನೇ ಅಧ್ಯಾಯ 13ನೇ ಶ್ಲೋಕ. ತದ್ನಾ ಶುಶ್ರೂಷಮಾನಾನಾಂ ಅರಸಿ ಅಂಗ ಅನುವರ್ಣಿತಂ ಯಸ್ಯ ಅವತಾರ ಭೂತಾನಾಂ ಕ್ಷೇಮಾಯ ಚ ಭವಾಯ ಚ. ಅನುವಾದ: ಎಲ್ಲೇ ಸೂತ ಮುನಿಗಳೇ, ದೇವೋತ್ತಮ ಪುರುಷನನ್ನು ಹಾಗೂ ಅವನ ಅವತಾರಗಳನ್ನು ತಿಳಿಯಲು ನಾವು ಕಾತರಾಗಿದ್ದೇವೆ. ಪೂರ್ವಾಚಾರ್ಯ ಈ ಉಪದೇಶಗಳನ್ನು ನಮಗೆ ವಿವರಿಸಿ. ಆ ಉಪದೇಶಗಳ ವಾಚನದಿಂದ ಹಾಗೂ ಶ್ರವಣದಿಂದ ಪ್ರತಿಯೊಬ್ಬರು ಉದ್ಧಾರವಾಗುವರು. ಭಾವಾರ್ಥ ಬೈ ಹಿಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶಿಲಪ್ರಭುಪಾದ ಕಿ ಜೈ. ನೋಡಿ, ಇಲ್ಲಿ ಹೇಳುವಂಥದ್ದು ಈ ಎಲ್ಲ ಋಷಿವರ್ಣೆಯರು, ನೇಮಿಷನ ಸೇರಿದ ಋಷಿ ಅವರೆಲ್ಲ ದೇವೋತ್ತಮ ಪುರುಷ ಹಾಗೂ ಅವನ ಅವತಾರ ತಿಳಿಯಲು ಕಾತರಾಗಿದ್ದಾರೆ. ನಾವು ಯಾವಾಗಲೂ ಕಾತರಾಗಿರ್ಬೇಕು ದೇವರಿಗೆ ಕೇಳಲು. ಇದು ಫಸ್ಟ್ ಕ್ವಾಲಿಫಿಕೇಶನ್. ಮತ್ತೆ ಪೂರ್ವಾಚಾರ್ಯರ ಆ ಉಪದೇಶ ನಮಗೆ ವಿವರಿಸಿ ಅಂದ್ರೆ ಅವ್ರು ನೋಡಿ, ಇಲ್ಲಿ ಪೂರ್ವಾಚಾರ್ಯರ ನಮ್ಮ ಓನ್ ಎಕ್ಸ್ಪ್ಲನೇಷನ್ ಬೇಡ ಅವರಿಗೆ. ಈಗ ಕಲಿಯುಗದಲ್ಲಿ ಎಂತ ಆಗುದು, ಎಲ್ಲರೂ ಅವರ ಓನ್ ಎಕ್ಸ್ಪ್ಲನೇಷನ್ ಕೊಡುವಂಥದ್ದು. ಅವರಿಗೆ ಬೇಡ, ಅವರಿಗೆ ಪೂರ್ವಾಚಾರ್ಯರ ಉಪದೇಶ ನಮಗೆ ತಿಳಿಸಿ, ವಿವರಿಸಿ. ಮತ್ತೆ ಈ ಉಪದೇಶ ಭಾಷಣದಿಂದ ಹಾಗೂ ಶ್ರವಣದಿಂದ ಪ್ರತಿಯೊಬ್ಬರು ಉದ್ಧಾರ ಆಗ್ತಾರೆ. ಎಷ್ಟು ಇಂಪಾರ್ಟೆಂಟ್ ನೋಡಿ. ಈ ಭಾಗವತದಿಂದ ಎಲ್ಲರಿಗೆ, ಎಲ್ಲರ ಅನುಕೂಲಕ್ಕೆ ಅದರಿಂದ ಉದ್ಧಾರ ಆಗ್ತದೆ. ಈಗ ಭಾವಾರ್ಥಕ್ಕೆ ಬರುವ ಪರಮ ಸತ್ಯದ ಪಾರಮಾರ್ಥಿಕ ಸಂದೇಶವನ್ನು ಶ್ರವಣ ಮಾಡಲು ಇಲ್ಲಿ ಕೆಲವೊಂದು ನಿಬಂಧನೆ ವಿಧಿಸಲಾಗಿದೆ. ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಉಂಟು. ಅದೆಂತ ನೋಡುವ. ಮೊದಲ ನಿಯಮ ಎಂದರೆ ಪ್ರೇಕ್ಷಕರು ಶ್ರವಣ ಮಾಡಲು ಕಾತರಾಗಿರಬೇಕು. ಫಸ್ಟ್ಗೆ ಯಾರು ಕೇಳ್ತಾ ಇದ್ದಾರೆ ಅವರು ಕೇಳುವ ಇದರಲ್ಲಿ ಇರಬೇಕು, ಕಾತರಾಗಿ ಅಂತ ಪ್ರಾಮಾಣಿಕ ಇಚ್ಛೆಯನ್ನು ಹೊಂದಿರಬೇಕು. ಭಾಗವತಂ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಹಾಗಾಗಿ ಯಾರು ಕೇಳ್ತಾರೆ ಅವರು ಕೂಡ ಕ್ವಾಲಿಫೈಡ್ ಆಗಿರ್ಬೇಕಂತ ಫಸ್ಟ್. ಅಲ್ಲದೆ ಪ್ರವಚನಕಾರರು ಅಂಗೀಕೃತ ಆಚಾರ್ಯ ಶ್ರೇಣಿಯ ಗುರು ಪರಂಪರೆಯಿಂದ ಬಂದವರಾಗಿರ್ಬೇಕು. ಪ್ರವಚನ ಮಾಡುವಾಗ ಕೂಡ ಅವೆಂತಂದ್ರೆ ಸರಿಯಾದ ಗುರು ಪರಂಪರೆಯಲ್ಲಿ ಬಂದಿರಬೇಕು. ಲೌಕಿಕದಲ್ಲಿ ಮಗ್ನರಾದವರಿಗೆ ಪರಮಸತ್ಯ ಸಂದೇಶ ಅರ್ಥವಾಗುವುದಿಲ್ಲ. ಯಾರು ಲೌಕಿಕ, ನಾವು ಭೌತಿಕ, ನಮ್ಮ ಈ ಮೆಟೀರಿಯಲ್ ಇದರಲ್ಲಿ ನಾವು ಯಾರಿದ್ದಾರೆ ಮಗ್ನರಾಗಿದ್ದಾರೆ ಅವರಿಗೆ ಈ ಪರಮ ಸತ್ಯ ಅರ್ಥವಾಗುವುದಿಲ್ಲ. ಯಾರೇ ಆಗಲಿ ಸದ್ಗುರುವಿನ ಮಾರ್ಗದರ್ಶನದಿಂದ ಕ್ರಮೇಣ ಪರಿಶುದ್ಧರಾಗುವರು. ಎಲ್ಲ ಆಗುವುದಂತಂದ್ರೆ ಆ ಗುರುವಿನ ಮಾರ್ಗದರ್ಶನದಿಂದ. ಆದ್ದರಿಂದಲೇ ಯಾರೇ ಆಗಲಿ ಗುರು ಪರಂಪರೆಯ ಉತ್ತರಾಧಿಕಾರಿ ಆಗಿರಬೇಕು. ಅಂದ್ರೆ ನೋಡಿ, ಯಾರು ಇದನ್ನು ಪ್ರವಚನ ಮಾಡ್ತಾನೆ ಅವರು ಸರಿ ಗುರು ಪರಂಪರೆ ಬಂದಿರಬೇಕು. ಇಲ್ಲದ್ರೆ ಏನೂ ಪ್ರಯೋಜನ ಇಲ್ಲ. ಶರಣಾಗತ ಶ್ರವಣದ ಆಧ್ಯಾತ್ಮಿಕ ಕಲೆಯನ್ನು ಅರಿತುಕೊಳ್ಳಬೇಕು. ಅವ ಶರಣಾಗತದು ಈ ಸರೆಂಡರ್ ಡೇ ಒನ್ ಅಂದ್ರೆ ಒಮ್ಮೆಗೆ ಬರುವಂಥದ್ದಲ್ಲ. ಅದು ನಾವು ಪ್ರಾಕ್ಟೀಸ್ ಮಾಡಬೇಕು. ಗುರುವಿಗೆ ಶರಣಾಗಿ ಮತ್ತೆ ನಾವು ಈ ರೀತಿ ಕೃಷ್ಣನಿಗೆ ಶರಣರಾಗಿ ಬರಬೇಕು. ಹಾಗಾಗಿ ಅದು ಶರಣಾಗತ ಶ್ರವಣದ ಆಧ್ಯಾತ್ಮಿಕ ಕಲೆಯನ್ನು ಅರಿತುಕೊಳ್ಳಬೇಕು. ಶ್ರೀಲ ಸುತಮುನಿಗಳು ಶ್ರೀ ವೇದವ್ಯಾಸರ ಪರಂಪರೆಗೆ ಸೇರಿದವರು. ಸುತಮುನಿ ವೇದವ್ಯಾಸರ ಪರಂಪರೆಗೆ ಸೇರಿದವರು. ಇನ್ನು ನೈಮಿಷಾರಣ್ಯ ಋಷಿಗಳಾದರೂ ಸತ್ಯಕಾಂಕ್ಷಿಗಳು ಆದ ಪ್ರಾಮಾಣಿಕರು. ಮತ್ತೆ ಅವರು ಋಷಿಗಳು ಕೂಡ ಪ್ರಾಮಾಣಿಕರು. ಹೇಗೆಂದ್ರೆ ಸುತಮುನಿ ಕೂಡ ಅಥರೈಸ್ಡ್, ಋಷಿಗಳು ಕೂಡ ಅಥರೈಸ್ಡ್. ಆದ್ದರಿಂದಲೇ ಶ್ರೀ ಸುತಮುನಿಗಳ ಮತ್ತು ನೈಮಿಷಾರಣ್ಯ ಋಷಿಗಳ ವಿಷಯದ ಎಲ್ಲ ನಿಯಮಗಳು ಈಡೇರಿವೆ. ಕರೆಕ್ಟ್ ಅವ್ರ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ತಿದ್ದಾರೆ. ಶ್ರೀಕೃಷ್ಣನ ಅತಿ ಮಾನುಷ ಚಟುವಟಿಕೆಗಳು, ಅವನ ಅವತಾರ, ಅವನ ಜನನ, ಅವನ ಸಾಕ್ಷಾತ್ಕಾರ, ಅಂತರ್ಧಾನ, ಅವನ ರೂಪಗಳು, ಹೆಸರು ಇವೆಲ್ಲವೂ ಸಂಬಂಧಿಸಿದ ಪಾರಮಾರ್ಥಿಕ ಪ್ರಕರಣಗಳು ಸುಲಭ ಗ್ರಾಹ್ಯವಾಗಿವೆ. ನೋಡಿ ಎಂತಂದ್ರೆ ಕೃಷ್ಣನ ಅವತಾರ, ಜನನ, ಸಾಕ್ಷಾತ್ಕಾರ, ಅಂತರ್ಧಾನ, ರೂಪ, ಹೆಸರು ಇದ್ಯಾವುದು ಭೇದ ಇಲ್ಲ. ಅಂದ್ರೆ ಇದೆಂತ ಅಂದ್ರೆ ಎಲ್ಲವೂ ದಿವ್ಯವಾದದ್ದು. ಹಾಗಾಗಿ ಆ ಲೆವೆಲ್ಗೆ ನಾವು ಹೇಗೆ ಅಂದ್ರೆ ನಮ್ಗೆ ಅರ್ಥ ಆಗ್ಬೇಕಿದ್ರೆ ನಮ್ದು ಶರಣಾಗತ ಭಾವ ಬೇಕು. ಇಲ್ಲದ್ರೆ ನಾವೀಗ ಭೌತಿಕದಲ್ಲಿ ಎಂತ ಕೂಡ ನಾವು ಕಲಿಬಹುದು, ಹಾಗೆಲ್ಲ ಇದೆ. ಇದಕ್ಕೆ ಹೇಳೋದು ಸಾಕ್ಷಾತ್ಕಾರ. ನಮ್ಮ ಏಯತಾಮ ಪ್ರಪದ್ಯಂತೆ ತಾಂಸ ತದ ಪ್ರಜ ಅಂದ್ರೆ ನಿಮ್ದು ಎಷ್ಟು ಶರಣಾಗತಿ ಉಂಟು ಅಷ್ಟು ನಿಮ್ಗೆ ಕೃಷ್ಣ ತಿಳಿಸಿಕೊಡ್ತಾನೆ. ಅದಕ್ಕೆ ಜಾಸ್ತಿ ಕೂಡ ಅಲ್ಲ, ಕಡಿಮೆ ಕೂಡ ಅಲ್ಲ. ನಮ್ದು ಈಗ ಶರಣಾಗತಿ 1% ಇದ್ರೆ ನಮಗೆ 1% ಕೃಷ್ಣ ತಿಳಿಸಿಕೊಡ್ತಾನೆ. ನಮ್ದು 100% ಇದ್ರೆ ನಮಗೆ 100% ತಿಳಿಸಿಕೊಡ್ತಾನೆ. ಏಕೆಂದ್ರೆ ಇಲ್ಲಿ ಎಲ್ಲವೂ ಎಲ್ಲ ನಿಯಮಗಳಿಗೆ ಅನುಗುಣವಾಗಿವೆ. ಇಂತಹ ಪ್ರವಚನಗಳು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಪಥದಲ್ಲಿರುವ ಸಕಲ ಮಾನವರಿಗೆ ಸಹಾಯವಾಗುತ್ತದೆ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ.
ಎಸ್. ಆಪನ್ನ ಸಂಸ್ಕೃತಿಂ ಘೋರಾಂ ಆಪನ್ನ ಸಂಸ್ಕೃತಿಂ ಘೋರಾಂ ಯತ್ ನಾಮ ವಿವಶೋ ಗೃಣಾನ್ ಯತ್ ನಾಮ ವಿವಶಾ ಗೃಣಾನ್ ತಥಾ ಸದ್ಯಾ ವಿಮುಚ್ಯೇತ ತಥಾ ಸದ್ಯಾ ವಿಮುಚ್ಯೇತ ಯತ್ ವಿವೇತಿ ಸ್ವಯಂ ಭಯಂ ಯದ್ ವಿವೇತಿ ಸ್ವಯಂ ಭಯಂ ಆಪನ್ನ ಸಂಸ್ಕೃತಿಂ ಘೋರಾಂ ಯತ್ ನಾಮ ವಿವಶಾ ಗೃಣಾನ್ ತಥಾ ಸದ್ಯಾ ವಿಮುಚ್ಯೇತ ಯದ್ ವಿವೇತಿ ಸ್ವಯಂ ಭಯಂ ಆಪನ್ನ ತಿಳುಕಿಕೊಂಡವನು ಸಂಸ್ಕೃತಿ ಜನನ ಮರಣ ಕ್ಲೇಶಗಳಲ್ಲಿ ಘೋರ ಬಹಳ ತೊಡಕಿನ ಯತ್ ಯಾವುದರಿಂದ ನಾಮ ದಿವ್ಯನಾಮವನ್ನು ವಿವಶ ಅಪ್ರಜ್ಞಾ ಪೂರ್ವಕವಾಗಿ ಆದರು ಜಪಿಸುತ್ತ ತಥಾ ಆದ್ದರಿಂದ ಸದ್ಯ ಒಮ್ಮೆಗೆ ವಿಮುಚ್ಯೇತ ಮುಕ್ತಿ ಪಡೆಯುವನು ಯತ್ ಯಾವುದರಿಂದ ವಿವೇತಿ ಹೆದರುವುದೋ ಸ್ವಯಂ ಸ್ವತಃ ಭಯಂ ಹೆದರಿಕೆ. ಅನುವಾದ: ಸಾಕ್ಷಾತ್ ಭಯಮೂರ್ತಿಯೇ ಶ್ರೀಕೃಷ್ಣನಿಗೆ ಅಂಜುತ್ತದೆ. ಜನನ ಮರಣದ ಜಟಿಲ ಚಕ್ರದಲ್ಲಿ ಸಿಲುಕು ಬಿದ್ದ ಜೀವಿಗಳು ಅಪ್ರಜ್ಞಾಪೂರ್ವಕವಾಗಿ ಆದರೂ ಶ್ರೀಕೃಷ್ಣ ನಾಮವನ್ನು ಸಂಕೀರ್ತನ ಮಾಡಿದರೆ ಕೂಡಲೇ ಮುಕ್ತಿ ಹೊಂದುತ್ತಾರೆ. ಎಸ್, ರಿಪೀಟ್ ಮಾಡುವ. ಸಾಕ್ಷಾತ್ ಭಯಮೂರ್ತಿಯೇ ಶ್ರೀಕೃಷ್ಣನಿಗೆ ಅಂಜುತ್ತದೆ. ಜನನ ಮರಣದ ಜಟಿಲ ಚಕ್ರದಲ್ಲಿ ಸಿಲುಕಿ ಬಿದ್ದ ಜೀವಿಗಳು ಅಪ್ರಜ್ಞಾಪೂರ್ವಕವಾಗಿ ಆದರೂ ಶ್ರೀಕೃಷ್ಣ ನಾಮವನ್ನು ಸಂಕೀರ್ತನ ಮಾಡಿದರೆ ಕೂಡಲೇ ಮುಕ್ತಿ ಹೊಂದುತ್ತಾರೆ. ನೆಕ್ಸ್ಟ್ ಯಾರಿಗೆ? ಎಸ್, ಪೆನಜ. ಹರೇ ಕೃಷ್ಣ. ಪೆನಜ ಅವರೇ, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ನೀವು ಯಾವ ಫಸ್ಟ್ ಬ್ಯಾಚ್ ಬಂದದ ಸೇರಿದ? ಹೌದು ಹೌದು. ಯಾವ ಜೂನ್ ಬ್ಯಾಚ್ ಅಲ್ಲಿ ಬಂದದ ನೀವು? ಹಾ ಗುರುಜಿ. ಹೌದಾ, ಫಸ್ಟ್ ಬ್ಯಾಚ್ ಈಗ? ಹೌದು ಗುರುಜಿ. ನಿಮ್ಮ ಹೆಸರು ನೋಡಿ ಹೇಗೆ ನಂಗೆ ನೆನ್ಕೊಂಡು. ಧನ್ಯವಾದ. ಓದಿ ಮಾತಾಡಿ ಭಾವಾರ್ಥ. ವಾಸುದೇವ ಅಥವಾ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ಸಕಲ ಚರಾಚರಗಳ ವರಮ ನಿಯಾಮಕನಾಗಿದ್ದಾನೆ. ಸರ್ವಶಕ್ತನ ರೋಷಾವೇಶಕ್ಕೆ ಹೆದರದವರು ಈ ಸೃಷ್ಟಿಯಲ್ಲಿ ಯಾರೂ ಇಲ್ಲ. ರಾವಣ, ಹಿರಣ್ಯಕಶಿಪು, ಕಂಸ ಮೊದಲಾದ ಶಕ್ತಿಶಾಲಿ ಅಸುರರು ದೇವೋತ್ತಮ ಪುರುಷನಿಂದ ಹತರಾದವರು. ಸರ್ವಶಕ್ತಿ ವಾಸುದೇವನು ತನ್ನ ಹೆಸರಿನಲ್ಲಿ ತನ್ನ ಆತ್ಮಶಕ್ತಿಯನ್ನು ತುಂಬಿದ್ದಾನೆ. ಸಕಲವೂ ಅವನಿಗೆ ಸಂಬಂಧಿಸಿದ್ದು, ಸಕಲವೂ ಅವನಲ್ಲೇ ಇದೆ. ಭೀತಿಯ ಮೂರ್ತ ರೂಪವು ಶ್ರೀಕೃಷ್ಣ ನಾಮಕ್ಕೆ ಹೆದರುತ್ತದೆ ಎಂದು ಇಲ್ಲಿ ಹೇಳಲಾಗಿದೆ.
ಶ್ರೀಕೃಷ್ಣ ನಾಮವು ಕೃಷ್ಣನಿಗಿಂತ ಭಿನ್ನವಲ್ಲ ಎಂಬುದನ್ನು ಸೂಚಿಸಲಾಗುತ್ತದೆ. ಆದ್ದರಿಂದ ಶ್ರೀಕೃಷ್ಣನ ಹೆಸರು ಶ್ರೀಕೃಷ್ಣನಷ್ಟೇ ಶಕ್ತಿಯುತವಾದದ್ದು. ಎರಡರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಯಾರು ಬೇಕಾದರೂ ಎಂತಹ ಘೋರ ಅಪಾಯ ಆಪತ್ಕಾಲಗಳಲ್ಲೂ ಶ್ರೀಕೃಷ್ಣನ ದಿವ್ಯ ನಾಮವನ್ನು ಅಪ್ರಜ್ಞಾಪೂರ್ವಕವಾಗಿಯೋ ಅಥವಾ ಸಾಂದರ್ಭಿಕ ಒತ್ತಡಗಳಿಂದಾಗಿಯೋ ಉಚ್ಚರಿಸುವ ಮೂಲಕ ಜನನ ಮರಣಗಳ ಜಾಲದಿಂದ ಮುಕ್ತಿ ಪಡೆಯಬಹುದು. ಧನ್ಯವಾದ ಗುರು. ಆಪನ್ನ ಸಂಸ್ಕೃತಿಂ ಘೋರಂ ಯತ್ನಾಮ ವಿವಶ ಗೃಣಾ ತತ್ ಸದ್ಯ ವಿಮುಚ್ಯೇತ ಯತ್ ಬಿಬೇತಿ ಸ್ವಯಂ ಭಯಂ. ಅನುವಾದ: ಸಾಕ್ಷಾತ್ ಭಯಮೂರ್ತಿ ಶ್ರೀಕೃಷ್ಣನಿಗೆ ಅಂಜುತ್ತದೆ. ಜನಮರಣ ಜಡಿಲ ಚಕ್ರದಲ್ಲಿ ಸಿಲುಕು ಬಿದ್ದ ಜೀವಿಗಳು ಆಪ್ರಜ್ಞಾಪೂರ್ವಕವಾಗಿ ಆದರೂ ಕೃಷ್ಣನಾಮ ಸಂಕೀರ್ಣ ಮಾಡಿದರೆ ಕೂಡಲೇ ಮುಕ್ತಿ ಹೊಂದುತ್ತಾರೆ. ನೋಡಿ, ಭಾವಾರ್ಥ ಬೈ ಸ್ವಾಮಿ ಶಿಲಪ್ರಭುಪಾದ ಕಿ ಜೈ. ಇದಕ್ಕೆ ರಿಲೇಟೆಡ್ ಒಂದು ಹೇಳ್ತೇನೆ. ಆ ಜಗಾಯ್ ಮದೈಯನ್ನು ಆ ಕೃಷ್ಣ ಪ್ರಜ್ಞೆ ತರಲಿಕ್ಕೆ ನಿತ್ಯಾನಂದ ಪ್ರಭು ಹೋದ್ರು. ಮತ್ತೆ ಅಲ್ಲಿ ಜಗಾಯಿ ನಿತ್ಯಾನಂದ ಪ್ರಭುಗೆ ತಲೆಗೆ ಹೊಡಿತಾನೆ, ಮತ್ತೆ ರಕ್ತ ಬರ್ತದೆ. ಆದರೆ ಎಂತಾಗ್ತದೆ ಅಂದ್ರೆ, ಆ ಹೊಡೆಯುವ ಮುಂಚೆ ಅವ ತಮಾಷೆಯಲ್ಲಿ ಮಾಡ್ತಿದ್ದಾನೆ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಮಾಡ್ತಿದ್ದಾನೆ. ಪ್ರಭುಪಾದಲ್ಲಿ ಹೇಳ್ತಾರೆ, ಆ ತಮಾಷೆಯಲ್ಲಿ ಮಾಡಿದ್ರು ಕೂಡ ಅವನಿಗೆ ಪ್ರಯೋಜನ ಉಂಟದು. ನೋಡಿ, ಹೇಗಂದ್ರೆ ಈಗ ನಾವು ಕೂಡ ಈ ಸಂಕೀರ್ತನೆ ಹೋಗುವಾಗ ಕೆಲವರೆಲ್ಲ ಅಂದರೆ ಯಂಗ್ಸ್ಟರ್ಸ್ ಎಲ್ಲ ತುಂಬ ಯಂಗ್ಸ್ಟರ್ಸಲ್ಲಿ ತುಂಬ ಎಂಥ ಬೇಡದ ಚಟುವಟಿಕೆ ಮಾಡುವವರು, ವಿಧರ್ಮ ಮಾಡುವವರು, ಅವರೆಲ್ಲ ಎಂತ ಮಾಡ್ತಾರೆ, ದೂರದಲ್ಲಿ ತಮಾಷೆ ಮಾಡ್ತಾರೆ. ಅದು ನಮ್ಗೆ ಗೊತ್ತಾಗ್ತದೆ. ಆದರೆ ಹಾಗೆ ತಮಾಷೆ ಮಾಡೋದು ಪ್ರಯೋಜನ ಉಂಟಂತೆ. ಇದು ನೋಡಿ, ಸಿಲುಕು ಬಿದ್ದ ಜೀವಿಗಳು, ಜನ ಮರಣ ಜಡದ ಚಕ್ರದಲ್ಲಿ ಸಿಲುಕು ಬಿದ್ದ ಜೀವಿಗಳು ಆಪ್ರಜ್ಞಾಪೂರ್ವಕವಾಗಿ ಅದು ಕೃಷ್ಣ ನಾಮ ಸಂಕೀರ್ತನೆ ಮಾಡಿದರೆ ಕೂಡಲೇ ಮುಕ್ತಿ ಹೊಂದುತ್ತಾರೆ. ಇದು ನೋಡಿ ಎಷ್ಟು ಗ್ರೇಟ್ನೆಸ್ ಈ ನಾಮದು. ನಮಗೆ ಅರ್ಥ ಆಗುದಿಲ್ಲ. ಹರೇ ಕೃಷ್ಣ ನಾಮ ತುಂಬ ಅಂದರೆ ತುಂಬ ಪವರ್ಫುಲ್. ನಿಮಗೆ ತಮಾಷೆ ಮಾಡಿ ಹೇಳಿದ್ರು ಕೂಡ ಅವನಿಗೆ ಪ್ರಯೋಜನ ಉಂಟಂತೆ. ಹಾಗಾದ್ರೆ ನಿಜವಾಗಿ ಹೇಳಿದ್ರೆ ಹೇಗೆ ಎಷ್ಟು ಪ್ರಯೋಜನ ಉಂಟು? ಅದಕ್ಕೆ ನಾನು ಹೇಳೋದು, ನೋಡಿ, ಎಲ್ಲರೂ 16 ಸುತ್ತು ಜಪ ಮಾಡಿ. ಈಗ 1 ನಿಮಿಷ ಎಷ್ಟು ಮಂದಿ ಮಾಡ್ತಿದ್ದೀರಿ? ರೇಸ್ ಮಾಡಿ ಜಪ 16. ನನ್ನ ಸಂಜೆ ಬ್ಯಾಚಲ್ಲಿ 50 ಮಂದಿ ಮಾಡ್ತಾ ಇದ್ದಾರೆ. 1 ನಿಮಿಷ. ಎಸ್, ಎಷ್ಟು ಮಂದಿ 16 ಸುತ್ತು ಮಾಡ್ತಾ ಇದ್ದೀರಿ ಜಪ? ಎಸ್, ಅನ್ಮ್ಯೂಟ್ ಮಾಡಿದ್ದೇನೆ, ಹೇಳ್ಬೋದು. ಎಷ್ಟು ಮಂದಿ? ನಾನು ಮಾಡ್ತಾ ಇದ್ದೀನಿ, ಗಂಗಾಧರ ಆಚಾರ್ಯ. ಬೇರೆ ಬೇರೆ? ನಾ ಶುರು ಮಾಡಿದೀನಿ ಗುರುಗಳೇ, ಈಗ 2 ದಿವಸದಿಂದ. ಯಾರು? ಕವಿತಾ ಶಶಿ. ಎಷ್ಟು? 16 ಸುತ್ತು ಮಾಡ್ಬೇಕು ಮಾತಾಜಿ, ಯಾಕಂದ್ರೆ 16 ಟೈಮ್ಸ್ ಗುರುಜಿ. 108 16 ಟೈಮ್ಸ್. ಗುರುಜಿ. ಓಕೆ. ಎಸ್, ಬೇರೆ ಬೇರೆ ಎಷ್ಟು ಮಂದಿ ನೋಡಿ? ಯಾಕೆಂದ್ರೆ ಇಲ್ಲಿ ಕೊಟ್ಟದ್ದು ನೋಡಿ, ಅದಕ್ಕೆ ರಿಲೇಟೆಡ್. ಈಗ ಎಂತ ಹೇಳುದು ಅವರು ಅಂದ್ರೆ, ಆಪ್ರಜ್ಞಾಪೂರ್ವಕವಾಗಿ ನೀವು ಜಪ ಮಾಡಿದ್ರು ಕೂಡ ಅದರಲ್ಲಿ ಬೆನಿಫಿಟ್ ಬರಲ್ಲ. ಹಾಗಾಗಿ ಪ್ರಜ್ಞೆ ಇಟ್ಟು ಮಾಡಿದ್ರೆ ಎಷ್ಟು ಬೆನಿಫಿಟ್ ಉಂಟು? ಪ್ರಭುಪಾದ ಹೇಳ್ತಾರೆ, 4 ನಿಯಮ ಯಾವುದು? ಈ ಜೂಜು, ಮದ್ಯಪಾನ, ಮತ್ತೆ ಅನೈತಿಕ ಸ್ತ್ರೀ, ಹೆಂಡತಿಯಲ್ಲದ ಉಳಿದವರ ಸಂಬಂಧ, ಮತ್ತೆ ಈ ಮಾಂಸಾರಿ, ಈ 4 ಬಿಟ್ಟು ಯಾರು 16 ಸುತ್ತು ಜಪ ಮಾಡ್ತಾರೆ ಅಂದ್ರೆ 2 ಗಂಟೆ ದಿವಸದಲ್ಲಿ, ಅವನಿಗೆ ಗೋಲೋಕಕ್ಕೆ ಕೊಂಡೋಗುವ ಜವಾಬ್ದಾರಿ ನನ್ನದು ಅಂತ ಪ್ರಭುಪಾದ ಹೇಳಿದ್ದಾರೆ. ಅಂದ್ರೆ ನನ್ನ ಹತ್ರ ಆ ಗೋಲೋಕದ ಹಿಂದೆ, ಈಗ ನಮ್ಮ ಓಲ್ಡ್ ಮನೆಯಲ್ಲೆಲ್ಲ ಹಿಂದೆ ಒಂದು ಬಾಗಿಲು ಇರ್ತದೆ, ಅಂದ್ರೆ ಒಂದು ಎದುರಲ್ಲಿ ಇರ್ತದೆ, ಮತ್ತೆ ಹಿಂದೆ ಬಾಗಿಲು. ಓಲ್ಡ್ ಮನೆಯಲ್ಲಿ, ಹೊಸ ಮನೆಯಲ್ಲೆಲ್ಲ ಇಲ್ಲ ಅದು. ಹಾಗಾಗಿ ಆ ಹಿಂದಿನ ಬಾಗಿಲದು ಕೀ ನನ್ನ ಹತ್ರ ಉಂಟು, ಚಾವಿ ಉಂಟು ಅಂತ ಪ್ರಭುಪಾದ ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ಕಳಕಳಿ ವಿನಂತಿ, ನೀವೆಲ್ಲರೂ 16 ಸುತ್ತು ಜಪ ಮಾಡಿ. ನೋಡಿ, ನಾನು ಈ ಸ್ಟಾರ್ಟ್ ಮಾಡಿ ಡಿಸೆಂಬರ್ 1ಕ್ಕೆ ಮಾಡಿದ್ದು. ನಾನು ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ ಅಲ್ಲಿ. ಆಗ ಯಾರು ಇರ್ಲಿಲ್ಲ. ಅದನ್ನು ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಈಗ 50ಕ್ಕೆ ಬಂದಿದ್ದಾರೆ. ಅಂದ್ರೆ ಫಸ್ಟ್ 20 ಆಯ್ತು, 25 ಆಯ್ತು, 30 ಆಯ್ತು, 35 ಆಯ್ತು, 40 ಆಯ್ತು, 45, ಈಗ 50 ಮಂದಿ 16 ಸುತ್ತು ಮಾಡ್ತಾ ಇದ್ದಾರೆ ಸಂಜೆ ಕ್ಲಾಸ್ ಅಲ್ಲಿ, ಭಾಗವತಂ ಕ್ಲಾಸ್. ಹಾಗಾಗಿ ದಯವಿಟ್ಟು 16 ಸುತ್ತು ಮಾಡಿ, ತುಂಬಾ ಅಂದ್ರೆ ತುಂಬಾ ಪ್ರಯೋಜನ ಉಂಟು. ಎಸ್, ಈಗ ಭಾವಾರ್ಥಕ್ಕೆ ಬರುವ. ವಾಸುದೇವಾದ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಸಕಲ ಚರಾಚರಗಳ ಪರಮ ನಿಯಾಮಕನಾಗಿದ್ದಾನೆ. ಎಲ್ಲದರ ನಿಯಾಮಕ ಕೃಷ್ಣ. ಇದು ನಿಮ್ಗೆ 8ನೇ ಅಧ್ಯಾಯದಲ್ಲಿ ಉಂಟು ಭಗವದ್ಗೀತೆಯಲ್ಲಿ. ಸರ್ವಶಕ್ತನ ವೇಷಕ್ಕೆ ಹೆದರದವರು ಈ ಸೃಷ್ಟಿಯಲ್ಲಿ ಯಾರು ಇಲ್ಲ. ಯಾಕೆಂದ್ರೆ ಹೆಚ್ಚಿನವರು ಹೇಳ್ತಾರೆ,
ಕಲಿಯುಗದಲ್ಲಿ ನಾವು ದೇವರೇ ಕೃಷ್ಣನಿಗೆ ಹೆದರುವುದಿಲ್ಲ. ಕೃಷ್ಣ ಅಂತ ಹೇಳ್ತಾನೆ 10ನೇ ಅಧ್ಯಾಯದಲ್ಲಿ, ನಾನು ಮೃತ್ಯುವಾಗಿ ಬರ್ತೇನೆ. ಆಗ ಅವರು, ಅದು ಲೇಟ್ ಆಗ್ತದೆ, ಆದ್ರೆ ಅವರೇ ನಾನು ಕಾಲ ಮೃತ್ಯುವಾಗಿ ಬರ್ತೇನೆ, ಆಗ ಅವರು ಹೆದರ್ಲೇಬೇಕು. ಹಾಗಾಗಿ ಹೆದರುವುದಿಲ್ಲ ಅಂತ ಹೇಳ್ತಾರೆ, ಅದು ಸುಮ್ಮನೆ. ಸಾಯುವಾಗವ ಮೃತ್ಯು ಬರುವಾಗ ಹೆದರ್ಲೇಬೇಕು. ಎಸ್, ನೋಡಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ರಾವಣ, ಹಿರಣ್ಯಕಶಿಪು, ಕಂಸ ಮೊದಲಾದ ಶಕ್ತಿಶಾಲಿ ಅಸುರರು ದೇವೋತ್ತಮ ಪುರುಷನಿಂದ ಹತರಾದರು. ಅವರು ಕೂಡ ಹೀಗೆ ಹೇಳಿದ್ರು. ಪ್ರಭುಪಾದ ಹೇಳ್ತಾರೆ, ಈ ಕಲಿಯುಗದ ಎಂತ ಹೇಳುದು, ನಾಸ್ತಿಕ ಸ್ವಭಾವದವರು, ರಾಕ್ಷಸ ಸ್ವಭಾವದವರು, ಮತ್ತೆ ಮೂಢರು, ಮತ್ತೆ ನರಾಧಮರು, ಇವರು ಕೂಡ ಹೇಳುದು ನಾವು ಕೃಷ್ಣನಿಗೆ ಹೆದರುವುದಿಲ್ಲ. ರಾವಣ, ಹಿರಣ್ಯಕಶಿಪು, ಕಂಸನವರು ಕೂಡ ಹಾಗೆ ಹೇಳಿದ್ರು, ನಾವು ತುಂಬಾ ಶಕ್ತಿ, ಆದ್ರೆ ಅಸುರರು ದೇವೋತ್ತಮ ಪುರುಷನಿಂದ ಹತರಾದರು. ಸರ್ವಶಕ್ತ ವಾಸುದೇವನು ತನ್ನ ಹೆಸರಿನಲ್ಲಿ ತನ್ನ ಆತ್ಮಶಕ್ತಿಯನ್ನು ತುಂಬಿದ್ದಾನೆ. ನೋಡಿ, ಇದಕ್ಕೆ ಈ ಶಿಕ್ಷಾಶ್ರಮದಲ್ಲಿ ನಾಮಕಾರಿ ಬಹುಧ ನಿಜ ಸರ್ವಶಕ್ತಿ ತತ್ರಾಪಿತಾ ನಿಯಮಿತ ಸ್ಮರಣೇನ ಕಾಲ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಮಿದೃಶಂ ಹಿಯ ಜಾನಿನಾನುರಾಗ. ನಾಮಕಾರಿ ಬಹುಧ ನಿಜ ಸರ್ವಶಕ್ತಿ. ಕೃಷ್ಣ, ನಿನಗೆ ಕೋಟಿಗಟ್ಟಲೆ ಹೆಸರುಂಟು, ಕೃಷ್ಣ ಗೋವಿಂದ ಅಂತ. ಮತ್ತೆ ನೀನು ಹೆಸರಲ್ಲಿ ಇದೆಯಾ? ಮತ್ತೆ ಸರ್ವಶಕ್ತ ವಾಸುದೇವನು ತನ್ನ ಹೆಸರಲ್ಲಿ ತನ್ನ ಆತ್ಮ ತುಂಬಿದ್ದಾನೆ. ಕೃಷ್ಣ ಬೇರೆ ಅಲ್ಲ, ಕೃಷ್ಣ ಹೆಸರು ಬೇರೆ ಅಲ್ಲ, ಇದು ನಾವು ತಿಳಿಬೇಕು. ಸಕಲವು ಅವನಿಗೆ ಸಂಬಂಧಿಸು, ಸಕಲವು ಅವನಲ್ಲಿ ಇದೆ. ಭೀತಿಯ ಮೂರ್ತ ರೂಪವು ಶ್ರೀಕೃಷ್ಣ ನಾಮಕ್ಕೆ ಎದುರುತ್ತದೆ ಎಂದು ಇಲ್ಲಿ ಹೇಳಲಾಗಿದೆ. ಕೃಷ್ಣ ನಾಮಕ್ಕೆ ಎಲ್ಲವೂ ಎದುರುತ್ತದೆ. ಶ್ರೀಕೃಷ್ಣ ನಾಮವು ಕೃಷ್ಣನಿಂದ ಭಿನ್ನವಲ್ಲ ಎಂಬುದನ್ನು ಸೂಚಿಸುತ್ತದೆ. ಕೃಷ್ಣ ಬೇರೆ ಅಲ್ಲ, ಕೃಷ್ಣ ನಾಮ ಬೇರೆ ಅಲ್ಲ. ಅದಕ್ಕೆ ಅವ ಎಂತ ತಮಾಷೆ ರೀತಿಯಲ್ಲಿ ಕೃಷ್ಣ ನಾಮ ಹೇಳಿದ್ರು ಕೂಡ ಅವನಿಗೆ ಪ್ರಯೋಜನ ಉಂಟು. ನೀವು ಎಣಿಸಿ. ಆದ್ದರಿಂದ ಶ್ರೀಕೃಷ್ಣ ಹೆಸರು ಶ್ರೀಕೃಷ್ಣಷ್ಟೇ ಶಕ್ತಿಯುತವಾದದ್ದು. ಎರಡರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಯಾರು ಬೇಕಾದ್ರೂ ಅಂತ ಘೋರ ಆಪತ್ಕಾಲಗಳಲ್ಲೂ ಶ್ರೀಕೃಷ್ಣ ದಿವ್ಯ ನಾಮ ಅಪ್ರಜ್ಞಾಪೂರ್ವಕವಾಗಿಯೂ ಅಥವಾ ಸಾಂದರ್ಭಿಕ ಒತ್ತಡಗಳಿಂದ ಆಗಿಯೂ ಉಚ್ಚರಿಸುವ ಮೂಲಕ ಜನಮಾನಸದಿಂದ ಮುಕ್ತಿ ಪಡೆಯಬಹುದು. ಎಸ್, ಹರೇ ಕೃಷ್ಣ. ಧನ್ಯವಾದ. ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ